ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲಿನ ಮಾತ ಮೊಕ್ಕ ಹಿಡಿದುಕೊಂಡು ಪಸಕೊಳ್ಳದ ಇನ್ನಿತ ಸುದ್ದಿಗೊಂಚಲು ಶುರು ಮಂತವೊಂದಿಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಎಮ್ಮೆ ಬಿರಿಯಾನಿದ ಹೊಸ ಔಟ್ಲೆಟ್ ಪಳ್ಳಿನೇರದ ಮಲಬಾರ್ ಹಿಲ್ ಕಟ್ಟಡ ಐತಾರ ಶುಭಾರಂಭ ಪಡೆತಂದು 2018 ಕ್ಲೌಡ್ ಕಿಚನ್ ಪನ್ಪಿನ ಪುದರಡು ಮರಿಯಾ ಫೆಲಿಕ್ಸ್ ಡಿಸೋಜರಿನ ಪ್ರೋಸಾದೊಟ್ಟುಗು ಶುರುವಾಯಿನ ಎಮ್ಮಿ ಬಿರಿಯಾನಿ ಇನ್ನತ ಹೊಸ ಔಟ್ಲೆಟ್ ಕುಡ್ಲ ಫಲ್ನೀರ್ದ ಮಲ್ಬಾರ್ ಹಿಲ್ ಕಟ್ಟೋನಡು ಐತಾರ ಶುಭಾರಂಭ ಪಡೆಂಡು. ಕುಟುಂಬದ ಹಿರಿಯರು ಮಾಲಕ್ಯರ್ನ ಅಜ್ಜಿ ಮೆಹರುನ್ ನೀಸಾ ರಿಬ್ಬನ್ ಕಟ್ ಮಲ್ತದು ಉದಿವನ ಮಲ್ತದು ಶುಭ ಹಾರೈಸಿರು. This is love. I will sing to my God, never ceasing. All my life I will tell of His wonders. He's the maker of all heaven. ಕಾರ್ಯಕ್ರಮದ ಮಲ್ಲಬಿನರಾದ ಪಾಲ್ಪಡೆಯನ ರಂಗ ಕಲಾವಿದರು ಚಲನಚಿತ್ರ ನಟೆ ಭೋಜರಾಜ್ ವಾಮಂಚೂರು ಎಮ್ಮಿ ಬಿರಿಯಾನಿ ಸಂಸ್ಥೆ ನಲ್ಪ ಬಗೆ ಬಗೆತ ಬಿರಿಯಾನಿಲೆನ್ ಮಲ್ತದ ಸುಮಾರು 8 ವರ್ಷದಿಂದ ಗ್ರಾಹಕರ ಸೇವೆಯನ್ನು ಸತತವಾದ ಮಲ್ತೊಂದು ಬರೊಂದುಂಡು. ಬೇತೆ ಬೇತೆ ರೀತಿಯ ಬಿರಿಯಾನಿ ತಿಂಡಿನ ಗ್ರಾಹಕರಿಗೆ ಸಂತೃಪ್ತಿಲ್ನ ಕೊಡ್ತುಂಡು. ನಿಖಲು ಕುಟುಂಬ ಸಮೇತರಾದ ಇಡಗ ಬತ್ತದ ಬಿರಿಯಾನಿನ ಸವಿಲೆ ಪಂಡದ ಭೋಜರಾಜ್ ವಾಮಂಜೂರು ತೆರಿಪಾದ ಶುಭ ಹಾರೈಸಿರು. ಇನಿ ಯಾನುಜಿ ಹೊಸತ್ ಅಂಗಡಿ ಓಪನ್ ಆವೊಂದುಂಡು ಪಳ್ಳಿಡ್ದಲ್ಪ ಎಮ್ಮಿ ಬಿರಿಯಾನಿ ಬಣ್ಣದು. ಈ ಸಂಸ್ಥೆ ನಲ್ಪ ಬಗೆತ ಬಿರಿಯಾನಿನ ಮತ್ತು ಗ್ರಾಹಕರಿಗೆ ಸಾಧಾರಣ 8 ವರ್ಷದಿಂದ ಗ್ರಾಹಕರನ್ನ ಸೇವೆ ಮಲ್ತೊಂದುಂಡು. ಎಮ್ಮಿ ಬಿರಿಯಾನಿ ಮಸ್ತ್ ಜನಕ್ಕೆ ಇಷ್ಟ ಆತಿನ ಬಿರಿಯಾನಿ ನೆಟ್ಟು ನಲ್ಪ ಬಗೆ ಜನಕ್ಕೆ ಬೇತೆ ಬೇತೆ ವೆರೈಟಿ ಚಿಕನ್ ಮಟನ್ ಎಗ್ ಬೇತೆ ಬೇತೆ ನಮ್ಮನೆ ಈ ಸಂಸ್ಥೆ ಮಲ್ತ್ಕೊರೊಂದುಂಡು. ನೆತ್ತ ಮೀನ್ ನವೀತ್ ಮೇರು ಮೆಸ್ ನೆತ್ತ ಗುರುಕಾರೆ ಅರ್ನ ಪಪ್ಪ ಮೇರು ಅಬ್ದುಲ್ ಜಲೀನ್ ಬಂದು ಮುಕ್ಲಿ ಈ ಸಂಸ್ಥೆನ 8 ವರ್ಷದಿಂದ ನಡಪ ಒಂದುಲ್ಲೇರು ಮಾತ ಗ್ರಾಹಕರ್ನಕ್ಲು ಬಲೆ ನಿಖಿಲೆಗೆ ವರ ಟೇಸ್ಟ್ ಇಷ್ಟ ಆನಂದಂಡ ನೆಕ್ಸ್ಟ್ ಫ್ಯಾಮಿಲಿ ಸಮೇತ ಬಲೆ ಬತ್ತದು ಈ ಎಮ್ಮಿ ಬಿರಿಯಾನಿ ತಿನ್ಲೆ ನಿಖಿಲೆಗೆ ಮಸ್ತ್ ಇಷ್ಟವು ಯಾನ್ಲತ್ತೆ ಟೇಸ್ಟ್ ಮಲ್ತೊಂದುಲ್ಲೆ ನಿಖಿಲೆ ಖುಷಿ ಆನಂದಂಡ ಫ್ಯಾಮಿಲಿ ಸಮೇತ ಬತ್ತದು ತಿನ್ಲೆ ನಿಖಿಲ ಪ್ರೀತಿ ಆಶೀರ್ವಾದ ಎಪ್ಪಲಪ್ಪಡು. ಆಲ್ ದಿ ಬೆಸ್ಟ್ ನಮ್ಮ ಬಿರಿಯಾನಿಗೆ ಸಂಸ್ಥೆಗೆ ಮಾತ್ರೆಗಳೆಡ್ಡೆವಾಡು. ನಮಸ್ಕಾರ. ಮಾಜಿ ಮೇಯರ್ ಅಶ್ರಫ್ ಅಂಚನೆ ಸ್ನೇಹಿತರು ಕುಟುಂಬದಕ್ಲು ಅತಿಥಿ ಗಣ್ಯರು ಕಾರ್ಯಕ್ರಮದ ಪಾಲ್ಪಡಿದ್ದು ಶುಭ ಹಾರೈಸಿರು. ಹೊಸ ಟೈಪಲ್ಲಿ ಜನರಿಗೆ ಒಂದು ಆಕರ್ಷಣೆ ಮಾಡುವಂಥ ಒಂದು ಕೈಯಲ್ಲಿದೆ. ಅವರು ನಮ್ಮ ಮುಂಬೈ ಹೈದರಾಬಾದ್ ಬಿರಿಯಾನಿ ಈ ಥರದ ಒಂದು ಬೇರೆ ಬೇರೆ ಥರದ ವೆರೈಟಿಗಳನ್ನು ಮಾಡಿಕೊಂಡು ಇಲ್ಲಿಯ ಒಂದು ನಮ್ಮ ಲೋಕಲ್ ಜನರಿಗೆ ತಿಳಿಸುವಂಥ ಒಂದು ಇದೆ. ಆದರೂ ಕೂಡ ಇವತ್ತೊಂದು ಎಮ್ಮೆ ಬಿರಿಯಾನಿ ಅಂತ ಹೇಳ್ಕೊಂಡು ಸ್ಥಾಪನೆ ಮಾಡಿದರೆ ಖಂಡಿತವಾಗಿ ವಿಶೇಷ ಆಗ್ತದೆ. ಯಾಕಂದರೆ ಇವರ ಒಂದು ಸಟಪ್ಪು ಮತ್ತು ಇವರ ಒಂದು ಯೋಜನೆ ಮತ್ತು ಜನರ ಒಂದು ಸಂಪರ್ಕ ಇದರಿಂದ ಖಂಡಿತವಾಗಿ ಈ ಹುಡುಗ ಬೆಳೆದು ಬರ್ತಾರೆ. ಬಂದಂಥ ಒಂದು ದಿವಸ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ನಂಬರ್ 1 ಆಗಿ ಇವರು ಬೆಳೆದು ಬರ್ತಾರೆ ಅಂತ ಆಶೀರ್ವಾದ ಮಾಡಿಕೊಂಡು ಮುಂದೆ ಕೂಡ ನಮ್ಮ ಸಂಪೂರ್ಣವಾಗಿ ಇವರಿಗೆ ಸಪೋರ್ಟ್ ಇದೆ ಅಂತಕೊಂಡು ನನ್ನ ಮಾತನ್ನು ಮುಗಿಸಲಿದ್ದೇನೆ. Yummy Biryani is 8 years young. It's an excellent venture initiated at UXL, Institute for Excellence, which helps people to explore and excel in everything they do and say. Yummy Biryani by Mr. Naveed is one such
prosperous, God-blessed venture. Yummy Biryani prepares the choicest of biryani in 40 different varieties. Yummy Biryani is well known for its quality, cleanliness, and commitment to service. Today, I am proud to promote Yummy Biryani across Mangalore and beyond because Mr. Naveed, who is the owner, has grown into a prosperous goodwill entrepreneur due to his dedication and hard work. ಮಾಲಕಿಯರು ನವೀದ್ ಅಂಜುಮ್ ಅತಿಥಿಲೇನೆ ಎತ್ಕೊಂಡರು. ಕಾರ್ಯಕ್ರಮ ನಿರೂಪಕರು ವಿಲಿಟಾ ಲೋಬೋ ಸೊಲ್ಮೆ ಸಂದಾಯರು. It's open near Malabar Hill Road, and that's the first outlet, and today it's inaugural. So I am the MC Velita Lobo, would like to congratulate the entire team of Yummy Biryani, and special thanks to Mrs. Maria D'Costa, because Navid Anjum always says that Mrs. Maria D'Costa has been a great support to him. At the time he just wanted to back off, or he was feeling low, she has guided him the right path and she has motivated him. Being one sole proprietor of Yummy Biryani, he has successfully completed 8 years and is stepping to 9th year, and also started the first takeaway counter. So once again, congratulations to the entire team. ಸುದ್ದಿಗೊಂಚಲಿಗೆ ಸ್ವಾಗತ. ಪೌರಾಡಳಿತ ಪಕ್ಕ ಹಜ್ ಸಚಿವರು ರಹೀಂ ಖಾನ್ ಸೋಮವಾರ ಕೋಟೆಕಾರ್ ಪಟ್ಟಣ ಪಂಚಾಯತ್ಗೆ ಭೇಟಿ ಕೊಟ್ಟು ಅಧಿಕಾರಿಗಳ ಒಟ್ಟಿಗೆ ಸಭೆ ನಡೆಪಾಯರು. ಕೋಟೆಕಾರ್ ಪಟ್ಟಣ ಪಂಚಾಯತ್ಗೆ ಸೋಮವಾರ ಭೇಟಿ ಕೊರ್ನ ಪೌರಾಡಳಿತ ಬೊಕ್ಕ ಹಜ್ ಸಚಿವರು ರಹೀಂ ಖಾನ್ ಅಧಿಕಾರಿಗಳ ಸಭೆ ನಡೆಪಾದ ಪಟ್ಟಣ ಪಂಚಾಯತ್ ಸದಸ್ಯರೆಲ್ಲ ಅಹವಾಲು ಸ್ವೀಕರಿಸಾದ ಪ್ರಗತಿ ಪರಿಶೀಲನೆ ನಡೆಪಾಯರು. ಕೋಟೆಕಾರ್ ಪಟ್ಟಣ ಪಂಚಾಯತ್ ಪರ್ಪಿ ನೀರು ಒಳಚರಂಡಿ ತ್ಯಾಜ್ಯ ವಿಲೇವಾರಿ ತಾದಿ ಅಭಿವೃದ್ಧಿ ಸೇರ್ಲಕ ಬೇತೆ ಬೇತೆ ಸಮಗ್ರ ಅಭಿವೃದ್ಧಿ ಬೇಲೆಲೆ ನಡಪಾಯರ ಬೋರ್ಡಾಯಿನ ಕಾರ್ಯತಂತ್ರನ ರೂಪಿಸಾದ ಸ್ಥಳೀಯ ಶಾಸಕರು ಬೊಕ್ಕ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ನ ಮಾರ್ಗದರ್ಶನದ ಅರನೊಟ್ಟಿಗೆ ಚರ್ಚಿಸಾದ ಯೋಜನೆ ರೂಪಿಸವನ್ ಪಡೆದ ರಹೀಂ ಖಾನ್ ತೆರಿಪಾಯರು. ನಮಸ್ಕಾರ. ಇವತ್ತು ನಾನು ಕೋಟೆಕೆರೆನಲ್ಲಿ ಇದ್ದೇನೆ. ಇಲ್ಲಿ ಆಫೀಸ್ಗೆ ವಿಸಿಟ್ ಕೊಟ್ಟಿದ್ದೇನೆ. ಹೊಸದು ಇದೆ, ಇದು ಅಪ್ಗ್ರೇಡ್ ಆಗಿ. ಇಲ್ಲಿ ಚೀಫ್ ಆಫೀಸರ್ ಇದ್ದಾರೆ, ಜೊತೆಗೆ ಡಬಲ್ ಇದ್ದಾರೆ, ಮತ್ತೆಲ್ಲ ಸ್ಟಾಫ್ ಇದ್ದಾರೆ, ಮತ್ತೆಲ್ಲ ಸದಸ್ಯರು ಇದ್ದಾರೆ, ಕೌನ್ಸಿಲರ್ಸ್ ಎಲ್ಲರೂ. ಸ್ವಲ್ಪ 4-5 ಸಮಸ್ಯೆ ಹೇಳಿದ್ದಾರೆ. ನೀರಿಂದು ಸ್ವಲ್ಪ ಸಮಸ್ಯೆ ಇದೆ ಅಂತ, ಮತ್ತು UGDದು ರೋಡ್ ಡ್ರೈನ್ ಆ ಥರ ಸಮಸ್ಯೆ ಹೇಳಿದ್ದಾರೆ. ಆದರೂ ಫಸ್ಟ್ ಟೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ ಅಂತ ಅವರು ದೇ ಆರ್ ವೆರಿ ಹ್ಯಾಪಿ. ಅವ್ರದ್ದು ಪ್ರಪೋಸಲ್ ನಾನು 2-3 ರಿಕ್ವೆಸ್ಟ್ ಲೆಟರ್ ತೊಗೊಂಡೇನೆ. ಎಷ್ಟು ಆದರೂ ಬೆಂಗಳೂರು ಹೋಗಿ ಅದು ನೀರು ಸಲಹೆಗೆ ಯಾವುದೂ ಸಮಸ್ಯೆ ಇಲ್ಲ. ನೀರು ಸಲಹೆಗೆ ಸ್ಟ್ರಿಕ್ಟ್ಲಿ ಮೊನ್ನೆ ಮುಖ್ಯಮಂತ್ರಿ ಅವರು, ನಾನು ಮತ್ತು UD ಮಿನಿಸ್ಟರ್ ಎಲ್ಲರೂ ಮೀಟಿಂಗ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ನಾನು ಬಂದಾಗ ಮಂಗಳೂರಿನಲ್ಲಿ ಮೀಟಿಂಗ್ ಮಾಡಿದ್ದೀನಿ. ನೀರಿನ ಸಲಹೆಗೆ ಬೈ ಚಾನ್ಸ್ ಆ ಥರ ಏನೋ ಸಮಸ್ಯೆ ಇದ್ದರೂ ಇಮಿಡಿಯೇಟ್ ಬೋರ್ವೆಲ್ಸ್ ಆಗಲಿ ಮತ್ತು ಟ್ಯಾಂಕರ್ಸ್ ಆಗಲಿ ಇಮಿಡಿಯೇಟ್ ಟೆಂಡರ್ ಮಾಡಿ ತಗೋಬೇಕಂತ ಹೇಳಿದ್ದಾರೆ. ಡೈರೆಕ್ಷನ್ ಆಲ್ರೆಡಿ ನಾವು ಗೌರ್ಮೆಂಟ್ಲಿಂದ ಆರ್ಡರ್ ಕಳಿಸ್ಬಿಟ್ಟಿದ್ದು. ಮುಂದೆ ಒಂದು ಒಳ್ಳೆ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಫ್ಯೂಚರ್ ಏನು ಡೆವಲಪ್ಮೆಂಟ್ ಬೇಕು ಅದನ್ನು ಇಮಿಡಿಯೇಟ್ ಕಳಿಸ್ಬೇಕಂತ ಹೇಳಿದ್ದೇನೆ. ಸ್ವಲ್ಪ ಏನೋ 100% ಮಾಡಿಸಿಲ್ಲ. ಪಂಚಾಯತ್ ಸದಸ್ಯರು ರಾಘವ ಗಟ್ಟಿ, ಸುಜಿತ್ ಮಾಡೂರು, ಉದಯಕುಮಾರ್ ಸುಳ್ಳೆಂಜೀರ್, ಹರೀಶ್ ರಾವ್, ಸೆಲಿಮಾಬಿ, ಅಹಮದ್ ಅಜ್ಜನಟ್ಕ, ಪುಷ್ಟಿ ಮೊಹಮ್ಮದ್, ಹಮೀದ್ ಹಸನ್ ಮಾಡೂರು ತಂಗ್ಲನ ಅಹವಾಲ್ ಸಚಿವರು ಕೊರ್ದು ಚರ್ಚಿಸಾಯರು. ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಾಲಿನಿ, ಜಿಲ್ಲಾ ನಗರಾಭಿವೃದ್ಧಿ ಕಾರ್ಯಪಾಲಕ ಅಭಿಯಂತರರು ಪುರಂದರ್, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ತೇಜಮೂರ್ತಿ ಅಂಚನೆ ಬಾಕಿದ ಅಧಿಕಾರಿಗಳು ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರ ಪೆರ್ಮನೂರು ಬಕ್ಕ ಸಂತ ಸೆಬೆಸ್ಟಿಯನ್ ಒಂಜನೆವಾಳೆ, ಸಂತ ಮೈಕಲ್ ಒಂಜನೆ ಬಕ್ಕ ರಡ್ಡನೆವಾಳೆ ಒಟ್ಟು ಸೇರಿಗಡೆ ಕ್ರಿಸ್ಮಸ್ ಸಂಭ್ರಮ 2023 ಕಾರ್ಯಕ್ರಮನ ಅಲೇಕಲ ಮದನಿ ಕಾಲೇಜ್ ಕೈತಲು ಐತಾರ ನಡಪಾಯರು. ಪೆರ್ಮನೂರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರ ಬೊಕ್ಕ ಸಂತ ಸೆಬೆಸ್ಟಿಯನ್ ಪ್ರಥಮ ವಾಳೆ
ಸಂತ ಮೈಕಲ್ ಪ್ರಥಮ ಬೊಕ್ಕ ದ್ವಿತೀಯ ವಾಡೆದ ನಿರೆಲ್ಡ್ ಕ್ರಿಸ್ಮಸ್ ಸಂಭ್ರಮ 2023 ಕ್ರಿಸ್ಮಸ್ ಗಾಯನ ನೃತ್ಯ ರೂಪಕ ನೃತ್ಯ ಸನ್ಮಾನ ಕಾರ್ಯಕ್ರಮ ಹಳೆಕಲಾ ಮದನಿ ಕಾಲೇಜ್ ಕೈತಲ್ಡ್ ಐತಾರ್ ನಡೆತಲು ಕಾರ್ಯಕ್ರಮದ ದುಂಬತ್ತಾದ ಸಂತ ಸೆಬೆಸ್ಟಿಯನ್ ಚರ್ಚ್ ಕಾರ್ಯಕ್ರಮದ ಮೈದಾನ ಮುಟ್ಟ ಮೆರವಣಿಗೆ ನಡೆತಲು ಕಾರ್ಯಕ್ರಮದ ಮಲ್ಲಬಿನಿರಾದ ಪಾಲ್ಪಡೆಯಿನ ಮಾರ್ಗತಲೆ ಅಲ್ ಮೆಹರಾಜ್ ಜುಮ್ಮಾ ಮಸೀದಿ ಕತೀಬೇರ್ ಉಸ್ಮಾನ್ ಸಕಾಫಿ ಇಂಚಿಪದ ದಿನೊಕ್ಲೆಡ್ ಅಮಲ್ ಪದಾರ್ಥ ರಾರಾಜ ಸಾವುದುಂಡು ಅಮ್ಮಲ್ದ ಪಿಡುಗಿರ್ದು ಅಪ್ಪ ಅಮ್ಮ ಹಿರಿಯರಿಗೂ ಗೌರವದ ವಾತಾವರಣ ಇಜ್ಜನ್ಲ ಕಾತಂಡು ಈ ರೀತಿದ ಪಿಡುಗುನು ದೂರ ಮಲ್ಪೆರೆ ಸಮಾಜಡ್ ನಮ ಪೂರ ಶ್ರಮಿಸಾವಡು ಪಂಡ ತೆರಿಪಾಯರು. ನಮ್ಮ ಪ್ರವಾದಿ ಇಸ್ಲಾಮಿನ ಪ್ರವಾದಿಯಾಗಿರುವ ಮುಹಮ್ಮದುರ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ನೆರೆಕರೆಯವನು ಅವನು ಅನ್ಯ ಧರ್ಮೀಯನಾಗಿದ್ದರೂ ಕೂಡ ಅವನು ನೀನು ಗೌರವಿಸಬೇಕು. ಅವನು ಹಸಿದಿರುವಾಗ ಯಾವುದೇ ರೀತಿಯಲ್ಲೂ ಕೂಡ ನೀನು ಹೊಟ್ಟೆ ತುಂಬಿ ಉಣ್ಣಬಾರದು, ಹೊಟ್ಟೆ ತುಂಬಿಸಬಾರದು ಎಂದು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಾರುತ್ತಾರೆ. ಇಸ್ಲಾಮಿನ ಪರಮೋನ್ನತ ಗ್ರಂಥವಾದ ಕುರ್ಆನ್, ಆ ಕುರ್ಆನ್ ಕೂಡ ಸಾರಿ ಹೇಳುತ್ತಿದೆ, ಯಾ ಅಯ್ಯುಹನ್ನಾಸು ಇನ್ನಾ ಖಲಕ್ನಾಕುಂ ಮಿನ್ ದಕರಿನ್ ವ ಉನ್ಸಾ ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ ಲಿತಆರಫು. ಓ ಜನರೇ, ನಿಮ್ಮನ್ನು ನಾವು ಗಂಡು ಹೆಣ್ಣುಗಳಿಂದ ಉತ್ಪತ್ತಿ ಮಾಡಿದ್ದೇವೆ. ನಿಮ್ಮನ್ನು ನಾವು ಗೋತ್ರಗಳಾಗಿ ವಿಂಗಡಿಸಿರುವುದು ಪರಸ್ಪರ ನೀವು ತಿಳಿಯಲಿಕ್ಕಾಗಿದೆ, ಪರಿಚಯಿಸಲಿಕ್ಕಾಗಿದೆ, ವಿಳಾಸಕ್ಕಾಗಿ ಮಾತ್ರವಾಗಿದೆ. ಆದರೆ ಯಾವುದೇ ರೀತಿಯ ಕೀಳರಿಮೆಯು, ಯಾವುದೇ ರೀತಿಯ ಮೇಲುಭಾವನೆಯು ಜನರೆಡೆಯಲ್ಲಿ ಇಡಬಾರದು ಎಂದು ಪವಿತ್ರ ಕುರ್ಆನ್ ಕೂಡ ಸಾರಿ ಹೇಳುತ್ತಾ ಇದೆ. ಉಳ್ಳಾಲ ಉಳಿಯ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರದ ಅಂತಗುರಿ ಕಾರ್ಯರು ಶ್ರೀ ರಾಜೇಶ್ ಪಾತಿರೊಂದು ಕ್ರೈಸ್ತ ಧರ್ಮದಕ್ಲು ದಿಂಜ ಕಮ್ಮಿ ಖರ್ಚಿಡು ಎಡ್ಡೆ ಶಿಕ್ಷಣ ಕೊರೊಂದು ಬರೊಂದುಲ್ಲೇರು. ಇನಿ ಪೌರ ಕಾರ್ಮಿಕರನ್ನು ಮಾನಾದಿಗೆ ಮಲ್ತಿನ ದಿಂಜ ಖುಷಿನ್ ಕೊಡ್ತಂಡು ಅಕ್ಲು ಜೀವನದ ಹಂಗನ್ ಬುರ್ದು ಬೇಲೆ ಮಲ್ಪನಕ್ಲು ಪಂಡ ತೆರಿಪಾಯರು. ನಮ್ಮ ಪೌರ ಕಾರ್ಮಿಕರನಕ್ಲು ಏನಕ್ಲೇನು ಗುರ್ಜಿಸಾಯ ಪೌರ ಕಾರ್ಮಿಕರನಕ್ಲು ನಿಜವಾದ ಎಡ್ಡೆ ಬಾಕಿದಕ್ಕುಲ್ಲ ನಮ್ಮ ಸಮಾಜ ಸೇವೆ ಆಂಡ ಇಡೀ ನಮ್ಮ ದೇಶದ ಬೆನ್ನೆಲುಬು ಪೌರ ಕಾರ್ಮಿಕರನಗಳು ಯಾನಿಕ್ಲೆಗ್ ದಾಯಗ್ ಪಂಪೆ ಬಂದಂದಾಂಡ ಪೌರ ಕಾರ್ಮಿಕರನಗಳು ಒಂಜಿ ವಾರ ರಜೆ ಮಂತೇರು ಪಂದಂದಾಂಡ ನಮ್ಮ ಕಜವು ಇಲ್ಲ ಬಾಕಿಲ್ಡುಪ್ಪುಣು. ಆ ಕಜವು ಇಲ್ಲ ಬಾಕಿಲಿತ್ತಿನ ವಾಸನೆ ಬತ್ತಿನ ಎಡ್ದು ಬಕ್ಕ ಐನು ಕೊಣಪುಣಂಚಿನ ಪರಿಸ್ಥಿತಿ ಪೂಜಿ ಒಂಜಿ ದಿನ ಕಜವು ಇಲ್ಲಡಿತ್ತಂದಾಂಡ ನಂಗೆ ಎತ್ತು ವಾಸನೆ ಬರ್ಪುಣು ಅಂಚನ ಐತ ನಡುಟು ಅಕ್ಕಲು ಜೀವನ ಮಂತದ್ದು ತನ್ನ ಜೀವನದ ಹಂಗೆ ತೊರೆದು ಓಲಾಂಡಲ ಡ್ರೈನೇಜಿದ ಗುರಿಕು ಬೂರ್ದು ಅಕ್ಲೇರಿ ದಾಲಾಂಡ ಸರ್ಕಾರ ಅಕ್ಲೆ ದಾಲ ಕೊರ್ಪುಜಿ ಆಂಡ ನಿಕುಲ ಅಕ್ಲೇನ್ ಕಂತದ್ದು ಗುರುತಿಸಾರೊಂದು ಭಾರಿ ಹೆಮ್ಮೆದ ವಿಷಯ. ನನ್ನ ಆತಲ ದುಮ್ಮು ನಿಕುಲ ಈ ಒಂಜಿ ಇಂಚಿನ ಕೆಲಸ ಮಂತೊಂದು ಬಲ್ಲೆ ಅಂಚನೆ ಈ ಒಂಜಿ ಪ್ರದೇಶಡ್ ಕೋಮು ಸೌಹಾರ್ದತೆ ಅವು ಖಂಡಿತವಾದಲ್ಲ ಇನ್ನಿತ ವೇದಿಕೆಡೆ ಗೊತ್ತಾಗ್ಬೋದು. ದಯಬಣ್ಣಗ ಒಂಜಿ ಮೇಟ್ ಫಾದರ್ ಒಳ್ಳೆರು, ಒಂಜಿ ಮೇಟ್ ಚರ್ಚ್ ಒಂಜಿ ಮೇಟ್ ಯಾನ್ ದೇವಸ್ಥಾನದ ಪರವಾದ ಬೈದೆ, ಒಂಜಿ ಮೇಟ್ ಮಸೀದಿದ ಪರವಾದ ಅಮರ್ ಅಕ್ಬರ್ ಅಂತೋನಿ ತಿಲಕ ಹೆಂಗೆ ಮುಜ್ಜ ನಂಚ ಕುಲ್ದ ಹೆಂಗೆ ತೂಣಗನೆ ಭಾರಿ ಒಂಜಿ ಎಡ್ಡೆ ಸಂತೋಷ ವಿಚಾರ. ಗುರ್ಕಾರ್ಮಿನ ವೇಸನ ಪೆರ್ಮನೂರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ವಂದನೆ ಫಾದರ್ ಸಿಪ್ರಿಯನ್ ಪಿಂಟು ದುಂಬು ಸೌಹಾರ್ದ ಕೂಟ ನಡತೊಂದಿಜ್ಜಂಡು ಇತ್ತೆ ದಾಯಗ್ ಬತ್ತನ ಪಂಡದು ನಮಕು ಗೊತ್ತುಂಡು. ಆಂಡ ಇಂದೆಕ್ ಭಗವಂತೆ ಬೇಗೊಡೆ ಪರಿಹಾರ ಕೊರಡು ಯೇಸು ಕ್ರಿಸ್ತೇರ್ನ ಸಂದೇಶನು ನಮ್ಮ ಜೀವನಡು ಪಾಲಿಸಾವಡು ಪಂಡ ತೆರಿಪಾಯರು. ಈ ಸೌಹಾರ್ದ ಕೂಟಕ್ಕೆ ಉತ್ತಮ ಸಂದೇಶ ಈಗ ತಾನೇ ನೀಡಿದ್ದಾರೆ ಶ್ರೀ ಉಸ್ಮಾನ್ ರವರು, ರಾಜೇಶ್ ರವರು. ಅವರ ಒಳ್ಳೆಯ ಮಾತುಗಳಿಗೆ ನಾವೆಲ್ಲರೂ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸೋಣ. ಇಂಥ ವೇದಿಕೆಗಳಲ್ಲಿ ಒಳ್ಳೆಯ ಮಾತುಗಳನ್ನು ನಾವು ಕೇಳುತ್ತೇವೆ. ನನಗೆ ಒಂದು ಪ್ರಶ್ನೆ ಬರುವುದು, ಮುಂಚಿನ ಕಾಲದಲ್ಲಿ ನಾವು ಸಣ್ಣರಿರುವಾಗ ನಮ್ಮ ನೆರೆಹೊರೆಯಲ್ಲಿ ಹಿಂದೂ ಮುಸ್ಲಿಮರು ಎಲ್ಲರೂ ಇದ್ದರು. ಅವರ ಹಬ್ಬಕ್ಕೆ ನಾವು, ನಮ್ಮ ಹಬ್ಬಕ್ಕೆ ಅವರು ಅನ್ಯೋನ್ಯತೆಯಿಂದ ನಾವು ಕಾಯುತ್ತಾ ಇದ್ದೆವು. ಯಾವಾಗ ಹೋಗುವುದು, ಯಾವಾಗ ಊಟ ಮಾಡುವುದು, ಯಾವಾಗ ಆಡುವುದು, ಹೀಗೆ ಅಂತ. ಆವಾಗ ಇಂಥ ಎಲ್ಲ ಸೌಹಾರ್ದ ಕೂಟಗಳು ನಡೀತಿರಲಿಲ್ಲ. ಇಂದಿನ ಕಾಲದಲ್ಲಿ ಇಂತಹ ಸೌಹಾರ್ದ ಕೂಟಗಳು ನಡೆಯುತ್ತಾ ಬಂದಿವೆ. ಆದರೆ ಒಂದು ಪ್ರಶ್ನೆಯನ್ನು ನಾವೆಲ್ಲರೂ ಕೇಳಬೇಕಾಗ್ತದೆ.
ಮುಂದಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಅದು ಅಗತ್ಯವಿರಲಿಲ್ಲ. ಈಗ ಯಾಕೆ ಅಗತ್ಯ ಬಂತು ಎನ್ನುವ ಒಂದು ಪ್ರಶ್ನೆ. ಈಗ ಯಾಕೆ ಇಂಥ ಒಂದು ಅಗತ್ಯತೆ ಎನ್ನುವ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ನಮಗೆಲ್ಲರಿಗೂ ಗೊತ್ತು. ಒಂದು ಹೊರತು ಮುಸ್ತಾಕ್, ಲತೀಶ್, ಕೃಷ್ಣ ಮೆಸ್ಕಾಂ, ಅನ್ಸಾರ್, ಕೆಂಚಪ್ಪ, ಶ್ರೀಮತಿ ಮಂಜುಳಾರೇನು ಮಾನಾದಿಗೆ ಮಲ್ತೇರು. ಪೆರ್ಮನೂರು ಬೆಥೆಲ್ ಕಾನ್ವೆಂಟ್ ಮುಖ್ಯಸ್ಥರು ಸಿಸ್ಟರ್ ಜೋಸೆಫ್ ಮೇರಿ, ಪೆರ್ಮನೂರು ಚರ್ಚ್ ಪಾಲನಾ ಸಮಿತಿ ಉಪಾಧ್ಯಕ್ಷರು ಅರುಣ್ ಡಿಸೋಜಾ, ಕಾರ್ಯದರ್ಶಿ ಜ್ಯೋತಿ ಡಿಸೋಜಾ, ಸಂತ ಮೈಕಲ್ ದ್ವಿತೀಯ ವಾರ್ಡದ ಗುರಿಕಾರ್ಯರು ಮೌರಿಶ್ ಮೊಂತೆರೋ, ಸಂತ ಮೈಕಲ್ ಪ್ರಥಮ ವಾರ್ಡ್ ಗುರಿಕಾರ್ಯರು ಶ್ರೀಮತಿ ಶರ್ಮಿಳಾ ಅಲ್ವಿನ್ ಡಿಸೋಜಾ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸಂತ ಸೆಬೆಸ್ಟಿಯನ್ ಪ್ರಥಮ ವಾರ್ಡದ ಸದಸ್ಯರು ಪ್ರಾರ್ಥನೆ ಮಲ್ತೇರು. ಕಾರ್ಯಕ್ರಮದ ಸಂಚಾಲಕರು ನವೀನ್ ಫೆಲಿಕ್ಸ್ ಡಿಸೋಜಾ ಸಭೆ ನೆತ್ಕೊಂಡರು. ಪ್ರಮೀಳಾ ಡಿಸೋಜಾ ಸಭೆ ಸ್ಥಾರಿಕೆ ಮಲ್ತೇರು. ಸ್ಮಿತಾ ಟೆರ್ಲಿಸ್ ಮಾನಾದಿಗೆ ಪತ್ರನ ಓದಿಯರು. ನಿಖಿಲ್ ಡಿಸೋಜಾ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಬಬ್ಬುಕಟ್ಟೆ ಹಿರಾ ಶಿಕ್ಷಣ ಸಂಸ್ಥೆയുടെ ವಿಶ್ವ ಅರಬಿಕ್ ಭಾಷಾ ದಿನಾಚರಣೆಯನ್ನು ಸೋಮವಾರ നടപ്പായത്. ಬಬ್ಬುಕಟ್ಟೆ ಹಿರಾ ಶಿಕ್ಷಣ ಸಂಸ್ಥೆയുടെ ವಿಶ್ವ ಅರಬಿಕ್ ಭಾಷಾ ದಿನಾಚರಣೆಯನ್ನು ಸೋಮವಾರ നടപ്പായത്. ಹಿರಾ ಶಿಕ್ಷಣ ಸಂಸ್ಥೆದ ಅರೇಬಿಕ್ ಬೊಕ್ಕ ಇಸ್ಲಾಮಿಕ್ ಸ್ಟಡೀಸ್ ಮುಖ್ಯಸ್ಥರು ಮೌಲಾನಾ ಸುಹೇಬ್ ಹುಸೇನ್ ನದ್ವಿ ಕಾರ್ಯಕ್ರಮನ ಉದಿಪನ ಮಲ್ತದ್ದು. ಹಿರಾ ಶಿಕ್ಷಣ ಸಂಸ್ಥೆ ಅರೇಬಿಕ್ ಭಾಷೆಗೂ ಹೆಚ್ಚಿನ ಮಹತ್ವ ಕೊರೊಂದಿತದು. ಜೋಕ್ಲೆಗಾದ ಅರೇಬಿಕ್ ಭಾಷಣ ಕ್ವಿಜ್ ಕ್ಯಾಲಿಗ್ರಫಿನ್ ನಡಪಾದಿರು. ಇಂದು ಅರೇಬಿಕ್ ಭಾಷೆ ಕೊರ್ನ ಮಹತ್ವ ಆತನಪಣ ತೆರಿಪಾಯರು. بيئتنا ونشر العلوم والمعارف الصحيحة فيما بيننا. إنها تخدم منذ أكثر من 20 سنة لنشر التعليم الصحيح، التعليم النافع الذي ينفع العباد وينفع الإنسانية كلها. وإنها خرجت جيلا بعد جيل وهي تخدم في جميع المجالات العلمية والفكرية. ಮದೀನಾ ಅರಬಿಕ್ ಕೋರ್ಸ್ ತರಬೇತುದಾರರು ಅಬ್ದುಲ್ ರಹಿಮಾನ್ ಅಹಮದ್ ಮಲ್ಲಬಿನಿರಾದ ಪಾಲ್ಪಡೆದಿದ್ದರು. Whose ABCD are elevated to such an extent that it is used to express the words of Allah. This is the position of Arabic. And he continues, Haqqun alayna. It is a must on us, it's incumbent on us. An nawalla ad-dahra, that you continue to be, that you throughout to be in our life. ಅರಬಿಕ್ ಭಾಷಾ ದಿನಾಚರಣೆದ ಅಂಗವಾದ ನಡಪಾಯಿನ ಕಾರ್ಯಕ್ರಮಡು ವಿಜೇತರಾಯಿನ ವಿದ್ಯಾರ್ಥಿಗಳಿಗೆ ಇನಾಮ್ ನೀಡಪಟ್ಟಿರು. ಹಿರಾ ಶಿಕ್ಷಣ ಸಂಸ್ಥೆದ ಸಂಚಾಲಕರು ಅಬ್ದುಲ್ ರಹಿಮಾನ್ ಕೆ ಸಮಾರೋಪ ಭಾಷಣ ಮಾಡ್ತಾರೆ. Spoken wise. And for Arabic, nearly more than 300 million people they speak around the world. In North Africa, in Arabian Peninsula, in the Middle East,
This is the official language in all these states. Around 27 states they have this is as a Arabic as a national language, and so many other countries also they have it is a second language. And almost as our HOD said, in every corner of the world, every corner, we can say the Arabic is spoken, or at least it is read. This status is acquired by none other language than Arabic. Here in our district, and almost all Muslim households they read Arabic, isn't it? But the tragedy is that we all don't understand. Many of you may be understanding, but there are a lot who doesn't understand this language. This is the richest language because, as I said, for example, in Arabic, for a camel, there are more than 100 words to express the camel, isn't it? ಶಾಂತಿ ಎಜುಕೇಷನ್ ಟ್ರಸ್ಟ್ ಚೇರ್ಮನ್ ಎಎಚ್ ಮೆಹಮೂದ್ ಗುರ್ಕಾರ್ಮಣಿ ವಹಿಸಿದ್ದರು. ಕಾರ್ಯದರ್ಶಿ ಅಬ್ದುಲ್ ಕರೀಂ, ಹೀರಾ ಪದವಿ ಕಾಲೇಜ್ದ ಸಂಚಾಲಕರು ರೆಹಮತುಲ್ಲಾ, ಆಡಳಿತಾಧಿಕಾರಿ ಜಾಕಿರ್ ಹುಸೇನ್, ಟ್ರಸ್ಟಿಲು ಇಲಿಯಾಸ್ ಇಸ್ಮಾಯಿಲ್, ಸಾಜಿದಾ ಮುಹಿಮಿನ್, ಆಯಿಷಾ ಉಮರ್, ಕೆಎಂ ಶರೀಫ್, ಯುಎಚ್ ಹಸನಬ್ಬಾ, ಮೊಹಮ್ಮದ್ ಹನೀಫ್, ಪದವಿ ಕಾಲೇಜದ ಪ್ರಾಂಶುಪಾಲರು ಆಶ್ಮಿಯಾ, ಹೀರಾ ಕಿರಿಯ ಪ್ರಾಥಮಿಕ ಶಾಲಾದ ಮುಖ್ಯೋಪಾಧ್ಯಾಯಿನಿ ಮಂಜುಳಾ, ಪ್ರಾಥಮಿಕ ಶಾಲಾದ ಮುಖ್ಯೋಪಾಧ್ಯಾಯಿನಿ ರೀನಾ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಮೊಹಮ್ಮದ್ ಅರ್ಷ್ ಕಿರಾತ್ ಪಠಣ ಮಲ್ತೇರು. ರಮ್ಯತ್ ಬಾನು ಸಭೆ ನೆತ್ಕೊಂಡಿರು. ಅಬ್ದುಲ್ ಲತೀಫ್ ಆಲಿಯಾ ಬೊಕ್ಕ ರಮ್ಲತ್ ಉಚ್ಚಿಲ್ ಸಭೆ ಸ್ಥಾರಕೆ ಮಲ್ತೇರು. ಫಾತಿಮಾ ವಫಾ ಸೊಲ್ಮೆ ತಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಲ್ಲಿಯ ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಷಷ್ಠಿ ಪೂಜೆಯನ್ನು ಸೋಮವಾರ ನಡಪಾಯರು. ಕೊಲ್ಲಿಯ ಪರಿಸರದ ಬೆಳಗೊಂದುಪ್ಪುನ ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಷಷ್ಠಿ ಪೂಜೆದ ಸಂಭ್ರಮಲು ಸೋಮವಾರ ನಡೆದನು. ಕಾಂಡೆ ಆಶ್ಲೇಷ ಪೂಜೆ ನಡೆದನು. ಮಧ್ಯಾಹ್ನದ ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆದನು.
ಶ್ರೀ ಕ್ಷೇತ್ರದ ಧರ್ಮದರ್ಶಿಲು ಭಾಸ್ಕರ್ ಐತಾಳ್ ಮುತಾಲಿಕೆಡಿತ್ತಿನ ಕಾರ್ಯಕ್ರಮ ಶ್ರೀ ನಾಗಬ್ರಹ್ಮ ಸೇವಾ ಸಮಿತಿ ಅಭಿವೃದ್ಧಿ ಸಮಿತಿ ಮಹಿಳಾ ಸಮಿತಿಯ ಪದಾಧಿಕಾರಿಗಳು ಪಾಲ್ಪಡೆದಿದ್ದರು. ಆ ಗೋವಿಂದ ಮಲ್ಪನ ಬಾಲಗುಗೆ ಏನೊಂದು ಗೊತ್ತುಜ್ಜಿ ಮಾತೆಲ್ಲ ಗೋವಿಂದ ಸ್ಮರಣೆ ಮಲ್ಪನೆ ವಾಸುಕಿ ನಾಗ ಬ್ರಹ್ಮದೇವರ ಆಧಾರವಿದ್ದಕ್ಕೆ ಗೋವಿಂದಾನಿ ಗೋವಿಂದ, ಅನ್ನಪೂರ್ಣೇಶ್ವರಿ ದೇವರ ಆಧಾರವಿದ್ದಕ್ಕೆ ಗೋವಿಂದಾನಿ ಗೋವಿಂದ, ಸೋಮನಾಥೇಶ್ವರ ದೇವರ ಆಧಾರವಿದ್ದಕ್ಕೆ ಗೋವಿಂದಾನಿ ಗೋವಿಂದ. ಸುದ್ದಿಗೊಂಚಲಿಗೆ ಸ್ವಾಗತ. ಕಣಂತೂರು ತೋಡಕುಕ್ಕಿನಾರ ದೈವಸ್ಥಾನದ ಆಡಳಿತ ಮುಕ್ತೇಸರರು ಗಡಿ ಪ್ರಧಾನಿಯರು ನಾರ್ಯ ನಡಿಗುತ್ತುದ ತಿಮ್ಮಪ್ಪ ಕೊಂಡಯ್ಯನೆ ಮಂಜು ಬಂಡಾರ್ಲು ಒಂತೆ ಕಾಲದ ಅಸೌಕ್ಯಡು ಅಂಗಾರ ಕಾಂಡ ದೇವೇರ್ನ ಪಾದ ಸೇರಿದರು. ಕಣಂತೂರುದ ತೋಡಕುಕ್ಕಿನಾರ್ ದೈವಸ್ಥಾನಡು ಗಡಿ ಪ್ರಧಾನ ಆದು ದೈವಲದ ಎದುರು ಉಂತುದು ಸೇವೆ ಮಲ್ಪುನ ಅವಕಾಶ ಭಾಗ್ಯನ್ ಪಡೆಯಿನ ನಾರ್ಯ ನಡಿಗುತ್ತುದ ತಿಮ್ಮಪ್ಪ ಕೊಂಡೇರು ಗಡಿ ಪ್ರಧಾನ ಆಯಿ ಬೊಕ್ಕ ಕಟ್ಟಲೆದ ಮಂಜು ಭಂಡಾರಿ ಪುರಪುನ್ ಪಡೆವೊಂದು ಶ್ರೀ ಕ್ಷೇತ್ರಡು ಸೇವೆ ಸಂದಾಯಿನಾರು. ಶ್ರೀ ಕ್ಷೇತ್ರದ ಆಡಳಿತ ಮೊಕ್ತೇಸರರು ಬಾಲಕೃಷ್ಣ ಪೊಯ್ಯತ್ತಾಯರು ಕರೆದು ಪೋಯಿ ಬೊಕ್ಕ ಶ್ರೀ ಕ್ಷೇತ್ರದ ಆಡಳಿತ ಮೊಕ್ತೇಸರರ್ಲ ಆದು ಶ್ರೀ ಕ್ಷೇತ್ರದ ಬುಲೆಚಿಲ್ಡು ಮಲ್ಲ ಸೇವೆ ಕೊಡುಗೆ ಸಂದಾಯಿನಾರು. ಮೂಜಿ ಗ್ರಾಮ ಐನು ಊರುಗೂ ಗಡಿ ಪ್ರಧಾನರಾದು ತನ್ನ ಸರಳ ಸಜ್ಜನಿಕೆಡು ಮಾತೆರೆಗ್ಲ ಆತ್ಮೀಯರಾದಿತ್ತಿನ ಮಂಜು ಭಂಡಾರಿಯರಿನ ಅಂತ್ಯವಿಧಿಗಳು ಕುವೆತ ಬೈಲ್ದ ಅರಣ್ಯ ಇಲ್ಲಡು ಅಂಗಾರ ಬಯಗ ನಡೆದಳು. ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಅಧ್ಯಕ್ಷರು ಯುಟಿ ಖಾದರ್, ಸಂಸದರು ನಳಿನ್ ಕುಮಾರ್ ಕಟೀಲ್, ಅರಣ್ಯ ಮರ್ಮಯೆ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಸೇರ್ನಂಚ ಗಣ್ಯರು ಪ್ರಮುಖರು ಸಂತಾಪನ್ ಸೂಚಿಸಾದ ಅರಣ್ಯ ಇಲ್ಲದಕ್ಲೆಗು ಅಗಲುವಿಕೆದ ಬೇರಿನ ಸಹಿಸೊನ್ನ ಶಕ್ತಿ ಕೊರಡುಪಾಡು ತೆರಿಪಾದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಳ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ನಡೆತೊಂದು ಪುನಃ ನುತ್ತ ಎನ್ಮ ದಿನಕ್ಲೆದ ಸಂಧ್ಯಾ ಭಜನೋತ್ಸವ ಐತಾರ 41ನೇ ದಿನದ ಭಜನಾ ಸೇವೆನು ಮಳಲಿ ಮಟ್ಟಿ ಶ್ರೀ ಕಾಲಭೈರವೇಶ್ವರ ಮಂಜುನಾಥೇಶ್ವರ ಭಜನಾ ತಂಡದಗಳು ನಡಪಾದ ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ನಡೆದೊಂದು ಪುನಃ 101 ದಿನಕ್ಲೆದ ಸಂಧ್ಯಾ ಭಜನೋತ್ಸವ ಐತಾರ 41ನೇ ದಿನಕ್ಕೂ ದುಂಬರಿದನು. ಶ್ರೀಮತಿ ಪುಷ್ಪ ಬೊಕ್ಕ ಶ್ರೀ ಸತೀಶ್ ಕಾರ್ವಿ ಕುಜುಮಗದ್ದೆ ಕುಂಪಲ, ಶ್ರೀಮತಿ ಲೀಲಾ ಬೊಕ್ಕ ಶ್ರೀ ತಿಮ್ಮಪ್ಪ ಕುಜುಮಗದ್ದೆ ಕುಂಪಲ, ಶ್ರೀಮತಿ ಲೀಲಾವತಿ ಬೊಕ್ಕ ಶ್ರೀ ಗುರುವಪ್ಪ ಹನುಮಾನ್ ನಗರ, ಶ್ರೀಮತಿ ಹೇಮಾವತಿ ಬೊಕ್ಕ ಶ್ರೀ ಉಪೇಂದ್ರ ಕುಜುಮಗದ್ದೆ ಕುಂಪಲ, ಶ್ರೀಮತಿ ಹೇಮಾವತಿ ಬೊಕ್ಕ ಶ್ರೀ ಉಮೇಶ್ ಕುಜುಮಗದ್ದೆ ಕುಂಪಲ ಬಾಲಕೃಷ್ಣ ಮಂದಿರ ಕೈತಲ್ದ, ಶ್ರೀಮತಿ ಜಯಂತಿ ಬೊಕ್ಕ ಶ್ರೀ ಸತೀಶ್ ತುಡರ್ ಬೆಳಗಾಯರು. Thank you.
ಮಳಲಿ ಮಟ್ಟಿ ಶ್ರೀ ಕಾಲಭೈರವ ಮಂಜುನಾಥೇಶ್ವರ ಭಜನಾ ಮಂಡಳಿದಕ್ಲು 41ನೇ ದಿನದ ಭಜನಾ ಸೇವೆ ನಡಪಾತ್ ಕೊರಿಯರು. Hare
ಪ್ರಿಯ ವೀಕ್ಷಕ ಬಾಂಧವರೇ, ಇಡೀಗ ಪೊಸಕೊರಲದ ಇನ್ನಿತ ಸುದ್ದಿ ಹೊಂಚಲು ಮುಗಿತೊಂದಿಲ್ಲ. ನಿರಂತರ ಸುದ್ದಿ ವಿಶೇಷತೆಗಳಿಗೆ ಎಪಲಾತು ಒಂದು ಪ್ಲೇ ಪೊಸಕೊರಲ್ 24x7.